ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದರೆ ಒಬ್ಬ ವಿಶೇಷ ಪ್ರತಿಭೆ. ಇಷ್ಟರವರೆಗೆ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ ಕಲ್ಚರಲ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಷ್ಟೇ ಅಲ್ಲದೆ ನಾಟಕ, ರಂಗಭೂಮಿ ಎಲ್ಲ ಕ್ಷೇತ್ರಗಳ ಸಾಧಕಿಯರನ್ನು ನಾವು ಪರಿಚಯಿಸಿದ್ವಿ. ಆದರೆ ಈ ವಾರ ನಮ್ಮ ಜೊತೆ ಒಬ್ಬ ವಿಶೇಷ ಸಾಧಕಿ ಇದ್ದಾರೆ. ಅವರನ್ನು ನಾವು ಈ ಏನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಯಾರಂತ ಹೇಳಿದರೆ ಇದೊಂದು ಸ್ಪೆಷಲ್ ಎಪಿಸೋಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಒಂದು ಉಪ ವಲಯ ಅರಣ್ಯಾಧಿಕಾರಿಯಾಗಿರುವಂತಹ, ಒಂದು ಸಣ್ಣ ಪ್ರಾಯದಲ್ಲೇ ಸಾಧನೆ ಮಾಡಿರುವಂತಹ ಒಬ್ಬ ಸಾಧಕಿ ನಮ್ಮ ಜೊತೆ ಇದ್ದಾರೆ. ಹಸ್ತಾ ಶೆಟ್ಟಿ ಅವರು. ಇವರನ್ನು ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಹಸ್ತಾ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತುಂಬಾ ಒಂದು ವಿಶೇಷ ಸಾಧನೆ ಮಾಡಿರುವಂತಹ ನಮ್ಮೂರಿನ ಪ್ರತಿಭೆ ನೀವು. ಸೊ ನಿಮ್ಮ ಬಾಲ್ಯ, ನೀವು ಹುಟ್ಟು ಎಲ್ಲಿಂದ ಶುರುವಾಯಿತು, ನಿಮ್ಮ ಒಂದು ಈ ಕ್ಷೇತ್ರದಲ್ಲಿ ಬರಲಿಕ್ಕೆ ಯಾವ ರೀತಿಯ ಸಪೋರ್ಟ್ ಸಿಕ್ಕಿತ್ತು ನಿಮ್ಗೆ ಎನ್ನುವಂಥದ್ದು? ನಾನು ಮುಂಚೆ ಅಂದರೆ ನಮ್ಮದು ಬೇಸಿಕಲಿ ಬಂದ್ಬಿಟ್ಟು ಪುತ್ತೂರಲ್ಲಿ ಕುಮ್ರ ಮುಡಾಲ ಅಂತ ತುಂಬ ಹಳ್ಳಿಲಿ. ನಾನು ಬೇಸಿಕಲಿ ಬಾರ್ನ್ ಬಾಟಪ್ ಎಲ್ಲ ಅಲ್ಲೇನೆ. ನಮ್ಮಪ್ಪ ಮೇಸ್ತ್ರಿ ಕೆಲಸ ಮಾಡ್ತಾರೆ. ಸೊ ಅದನ್ನ ಹೇಳಲಿಕ್ಕೆ ಆಕ್ಚುಲಿ ಪ್ರೌಡ್ ಫೀಲ್ ಆಗುತ್ತೆ. ಈಗ ಅವರು ಮೇಸ್ತ್ರಿ ಕೆಲಸ ಈಗ ಒಂದು 4-5 ವರ್ಷದಿಂದ ಕೆಲಸ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ಅವ್ರಿಗೆ ಏಜ್ ಆಯಿತು. ಸೊ ಕೃಷಿಯಲ್ಲಿದ್ದಾರೆ. ಅಲ್ಲಿ ಒಂದು ನಾನು ಹುಟ್ಟಿದಾಗ ಹೇಳ್ಬೋದು, ನಾವು ಒಂದು ಬಡ ಮನೆತನದಲ್ಲೇ ಹುಟ್ಟಿರ್ಬೋದು. ಅದಾದಮೇಲೆ ನಮ್ಮ ಬಾಲ್ಯ ಹೇಗಿತ್ತಂದರೆ, ಬೆಳಿಗ್ಗೆ ಎದ್ದಾಗ ಅಪ್ಪ ಕಾಣಿಸ್ತಿರ್ಲಿಲ್ಲ, ಅಷ್ಟು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ರು. ರಾತ್ರಿ ಮಲಗಬೇಕಾದ್ರೆ ಸಹ ಅಪ್ಪನ್ನ ನೋಡ್ತಿರ್ಲಿಲ್ಲ, ಯಾಕಂದರೆ ಅವ್ರು ಬರೋದು ರಾತ್ರಿ ಆಗ್ತಿತ್ತು. ಸೊ ಅಷ್ಟು ಕಷ್ಟಪಟ್ಟು ನಮ್ಮ 3 ಜನನ ಬೆಳೆಸಿದ್ದಾರೆ, ನಾನು ಮತ್ತು ನಮ್ಮಿಬ್ಬರು ಅಣ್ಣಂದಿರು. ಅದಾದಮೇಲೆ ಅಪ್ಪ ಕಷ್ಟಪಟ್ಟು ಲೋನ್ ಮಾಡಿ ಮನೆ ಕಟ್ಟಿದ್ರು. ಅದಾದಮೇಲೆ ನಮಗೆ ನಮ್ಮಪ್ಪಂದು ಏನೊಂದು ಇಂಟೆನ್ಷನ್ ಇತ್ತಂದರೆ, ನಾವು ಓದಲಿಲ್ಲ, ಮಕ್ಕಳನ್ನ ಓದಿಸ್ಬೇಕು, ಏನೇ ಕಷ್ಟ ಆದರೂ ಅವ್ರು ಎಷ್ಟು ಓದ್ತಾರೋ ಅಷ್ಟು ಓದಿಸ್ಬೇಕು ಅಂತ. ಸೊ ಅವ್ರು ಓದಿಸಿದ್ರು ನಮಗೆ, ನಾವು ಹಾಗೆ ಓದಿದ್ವಿ. ಸೊ ಇಟ್ ಈಸ್ ಲೈಕ್ ಈಕ್ವಲ್ 50-50% ಅಂತ ಹೇಳ್ತೀನಿ ರೆಸ್ಪಾನ್ಸಿಬಿಲಿಟಿ. ಈಗ ಕೆಲವು ಈಗ ಅಪ್ಪ ಮೇಸ್ತ್ರಿ ಅಂದ ತಕ್ಷಣ ನಾವು ಕೂಲಿ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು, ಅಥವಾ ನಮ್ಮ ಅಣ್ಣಂದ್ರು ಅದೇ ಕೆಲ್ಸಕ್ಕೆ ಹೋಗ್ಬೋದು ಅನ್ನೋ ಥರ ಇರ್ತಿತ್ತು. ಬಟ್ ನಾವು ಅದು ಯಾವುದೂ ತಗೊಳ್ಳಿಲ್ಲ, ಚಾಲೆಂಜಾಗೆ ಓದಿದ್ವಿ ಚೆನ್ನಾಗಿ. ಆ್ಯಂಡ್ ನನಗೆ ಚಿಕ್ಕಂದ್ರಿಂದ ಏನಿತ್ತಂದರೆ ಒಂದು ಥಾಟ್, ಅಂದರೆ ಅವಾಗೆಲ್ಲ ಎಲ್ಲರೂ ಹೌಸ್ ವೈಫ್ಗಳು. ಈಗ ಇತ್ತೀಚೆಗೆ ಒಂದು 10-15 ಇಯರ್ಸಿಂದ ಹುಡುಗಿರೋ ಕೆಲ್ಸಕ್ಕೆ ಹೋಗೋದಾದ. ಸೊ ಅವಾಗ ಪ್ರತಿಯೊಂದಕ್ಕೂ ಅಪ್ಪನ ಹತ್ರ ಅಮ್ಮ ದುಡ್ಡು ತೊಗೊಳ್ಬೇಕು. ಸೊ ಅದಕ್ಕೆ ಅವಾಗ ನನಗೆ ಒಂದು ಮೆಂಟಲಿ ಏನಾಗಿತ್ತಂದರೆ, ನಾನು ಎಟ್ ಎನಿ ಕಾಸ್ಟ್ ಒಂದು ಜಾಬ್ ತೊಗೊಳ್ಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಒಂದು ಆ ಥಾಟ್ ಬಂದಿತ್ತು. ಅದಾದಮೇಲೆ ನಮ್ಮ ಅಣ್ಣಂದರು ಇಬ್ಬರು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಅಲ್ಲಿ ಕುಮ್ರದಲ್ಲಿ ಗೌರ್ಮೆಂಟ್ ಶಾಲೆ ಇದೆ, ಅಲ್ಲಿ ಓದೋದು. ನನ್ನನ್ನು ಮಾತ್ರ ಅಪ್ಪ ಲಿಟಲ್ ಫ್ಲವರ್ ಅಂತ ಆವಾಗ ಅನುದಾನಿತ ಶಾಲೆಗಳಿರ್ತಿತ್ತು, ಅಲ್ಲಿಗೆ ಹಾಕಿದ್ರು. ಕನ್ನಡ ಮೀಡಿಯಮ್ಮೇ 1 to 7 ಲಿಟಲ್ ಫ್ಲವರ್ ಅಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇದೆ ಪುತ್ತೂರಲ್ಲಿ, ಅಲ್ಲಿಗೆ ಹಾಕೋದು. ಅದಾದಮೇಲೆ 7th ಸ್ಟ್ಯಾಂಡರ್ಡಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ನನಗೆ ಅಲ್ಲಿ ಸಿಸ್ಟರ್ಸ್, ಇಟ್ಸ್ ಅ ಕ್ರಿಶ್ಚಿಯನ್ ಸ್ಕೂಲ್, ಅಲ್ಲಿರೋ ಸಿಸ್ಟರ್ಸು 8th ಸ್ಟ್ಯಾಂಡರ್ಡಲ್ಲಿ 8 to 10th ಬೆಥನಿ ಅಂತ ಇಂಗ್ಲೀಷ್ ಮೀಡಿಯಮ್ಮು ಪ್ರೈಮರಿ ಸ್ಕೂಲ್ ಆಲ್ರೆಡಿ ಇತ್ತು, ಇಂಗ್ಲೀಷ್ ಮೀಡಿಯಮ್ ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಫಸ್ಟ್ ಬ್ಯಾಚ್ ಅವರಿಗೆ ಮಕ್ಕಳು ಬೇಕಿತ್ತು. ಆ್ಯಂಡ್ ತುಂಬ ಬ್ರೈಟ್ ಸ್ಟೂಡೆಂಟ್, ನಾನು ತುಂಬ ಬ್ರೈಟ್ ಅಂತ ಹೇಳಲ್ಲ, ಬಟ್ ಆ್ಯಾವ್ರೇಜ್. ಆವಾಗ ಅವರು ನನಗೆ ನಮ್ಮ ಮನೇಲಿ ತುಂಬ ಕಷ್ಟ ಅಂದರೆ ಅವಾಗ ಫೀಸ್ ಇದ್ದಿದ್ದು 3,500 4,000 ಹೈಸ್ಕೂಲಿಗೆ. ಬಟ್ ತುಂಬ ಕಷ್ಟ ಅಂದರೆ ನಮ್ಮ ಅಪ್ಪನಿಗೆ 3,500 ಅಫೋರ್ಡ್ ಮಾಡೋಷ್ಟು ಆಗಲ್ಲ, ವರ್ಷಕ್ಕೆ ಒಂದು ಸಲ, ಅದು ತಿಂಗಳಿಗೂ. ಅಷ್ಟು ಕಷ್ಟ ಇದ್ದು ಇಲ್ಲ ಅಂತ ಅಲ್ಲಿರೋ ಸಿಸ್ಟರ್ಸ್ಗಳೆಲ್ಲ ಇಲ್ಲ ಸೇರಿಸಿ ನಾವು ಕಮ್ಮಿ ಮಾಡ್ತೀವಿ ಅಂತೆಲ್ಲ ಹೇಳಿ ಒಂದು 3,500 ಅಷ್ಟು. ಅದು ಒಟ್ಟಿಗೆ ಅಲ್ಲ, ನಮ್ಮಪ್ಪ 6 month ಒಂದ್ಸಲ 500 ಹಾಗೆ ಹೀಗೆ ಅಂತ ಕೊಟ್ಟು ಅಲ್ಲಿಗೆ ಸಿಸ್ಟರ್ಸ್ ಎಲ್ಲ ಸೇರಿ ಜಾಯಿನ್ ಮಾಡ್ತಿದ್ರು 8 to 10th. 7th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಆವಾಗ ಪ್ರತಿಭಾ ಕಾರಂಜಿ ಅಂತ ಇತ್ತು. ಆವಾಗ ನಾನು ಆಶುಭಾಷಣದಲ್ಲಿ ಡಿಸ್ಟ್ರಿಕ್ಕಿಗೆ ಫಸ್ಟ್ ಬಂದಿದ್ದೆ, ಪ್ರತಿಭಾ ಅದು ಸ್ವಲ್ಪ ಟ್ಯಾಲೆಂಟ್ ಇದೆ ಮತ್ತು ಚೆನ್ನಾಗಿ ಓದ್ತಾಳೆ ಅಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿದ್ರು. ಅಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಅದೊಂಥರ ಪ್ಲ್ಯಾಟ್ಫಾರ್ಮ್ ಹೇಗೆ ಸಿಕ್ತು ಅಂದರೆ, ಇಲ್ಲಿ ಲಿಟಲ್ ಫ್ಲವರು ತುಂಬ ಚೆನ್ನಾಗಿ ಎಜುಕೇಷನ್ ಇತ್ತು ಅಲ್ಲಿ. 8th to 10th ಅವರಿಗೆ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್, ಅವ್ರಿಗೆ 100% ರಿಸಲ್ಟ್ ಬರಬೇಕು.
ಆಮೇಲೆ ನನಗೆ ಇಂಗ್ಲೀಷ್ ಮೀಡಿಯಮ್ 8ನೇ ತರಗತಿ ಇಂಗ್ಲೀಷ್ ಮೀಡಿಯಮು ಕಷ್ಟ ಆಗ್ತಿತ್ತು. ಬಟ್ ಅವ್ರು ನನಗೆ ಅಲ್ಲಿರೋ ಸಿಸ್ಟರ್ಸ್, ಅಲ್ಲಿರೋ ಟೀಚರ್ಸ್, ನಾನು ಯಾವತ್ತೂ ಎಲ್ಲೇ ಹೋದರೂ ನಮ್ಮದು HM ಎಮೆರಿಟಾ ಸಿಸ್ಟರ್ ಅಂತ ಇದ್ದರು, ಮತ್ತು ಬೃಂದಾ ಮ್ಯಾಮ್ ಅಂತ ಇದ್ದರು, ಮತ್ತು ಸುನೀಲ್ ಸರ್ ಅಂತ ಎಲ್ಲರು, ಅವರು ತುಂಬ ಪ್ರೆಷರೈಸ್ ಮಾಡಿ ಓದಿಸ್ತಿದ್ರು, ವಿಚ್ ವಾಸ್ ನಮಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು, ನನಗೆ ಎಸ್ಪೆಷಲಿ. ಆಮೇಲೆ ಎಮೆರಿಟಾ ಸಿಸ್ಟರ್ಸ್ ಅವ್ರು ಹೇಗಿದ್ರಂದರೆ, ನನಗೆ ಯೂನಿಫಾರ್ಮ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಾನು ಮನೆಯಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಹೋಗ್ತಾ ಇದ್ದೆ ಪುತ್ತೂರು ತನಕ. ಮನೆಯಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ನಡೆದು ಅಲ್ಲಿಂದ ಬಸ್ಸಲ್ಲಿ ಹೋಗಿ ವಾಪಸ್ ಬರ್ತಾ. ಸೊ ಆವಾಗ ನನಗೆ ಅವ್ರು ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಫೀಸ್ ಕಮ್ಮಿ ಮಾಡಿದ್ದಾರೆ. ಸೊ ನಾನು ಯಾವತ್ತೂ ನೆನೆಸ್ಕೊಳ್ಳೋದು ಅವ್ರನ್ನ, ಏನಕ್ಕಂದರೆ ಎಷ್ಟೋ ಸಲ ಮನೆಯಿಂದ ಹೊರಟಬೇಕಾದ್ರೆ ರೆಗ್ಯುಲರ್ ಯೂಸ್ ಮಾಡಿರೋ ಯೂನಿಫಾರ್ಮ್ ಹರಿದ್ರು, ಮತ್ತು ನಮ್ಮಮ್ಮ 5 ನಿಮಿಷದಲ್ಲಿ ಅದನ್ನು ಸ್ಟಿಚ್ ಮಾಡಿಕೊಟ್ಟು ಹೋಗಿ ಅದನ್ನೆಲ್ಲ ನೋಡಿ ಸಿಸ್ಟರ್ಸು ಮತ್ತೆ ನನಗೆ ಯೂನಿಫಾರ್ಮು ಕೊಟ್ಟರು, ಒಳ್ಳೆ ಎಜುಕೇಷನ್ ಕೊಟ್ಟರು. ಮೇ ಬಿ ಆವಾಗ ಒಂದು 10,000-12,000 ನಮ್ಮದು ಹೈಸ್ಕೂಲ್ ಎಜುಕೇಷನ್ ಫುಲ್ ಕಂಪ್ಲೀಟ್ ಆಗಿದೆ ಅನಿಸುತ್ತೆ. ಅದಾಗಿ ಅಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ತುಳು ಭಾಷಣ ಅಂತ ಅವಾಗ ಪ್ರತಿಭಾ ಕಾರಂಜಿಲಿ ಆ್ಯಡ್ ಮಾಡಿದ್ರು ಹೊಸದಾಗಿ. ಅದರಲ್ಲಿ ನನಗೆ ಸ್ಟೇಟಿಗೆ ಫಸ್ಟ್ ಬಂತು. ಸೊ ಕಲ್ಚರಲ್ಸಲ್ಲೂ ಅಲ್ಲೂ ಚೆನ್ನಾಗಾಯಿತು ಆ್ಯಂಡ್ 89% ಬಂತು 10th ಚೆನ್ನಾಗಿ ಮಾರ್ಕ್ಸು ಬಂತು. ನನಗೆ 2 ಆಪ್ಷನ್ ಇತ್ತು. ಒಂದು ಆಳ್ವಾಸಿಗೆ ಹೋಗುವಂಥದ್ದು, ಬಿಕಾಸ್ ನಾನು ಕಲ್ಚರಲ್ಸಲ್ಲಿ ಸ್ವಲ್ಪ ಫೋಕಸ್ ಆಗೋಣ ಅಂತಿದ್ದೆ. ಇಲ್ಲ ನನಗೇನಿತ್ತಂದರೆ ಐ ಆಮ್ ನಾಟ್ ಕಂಪ್ಲೀಟ್ಲಿ ಇಂಟು ಸ್ಟಡೀಸ್. ನನಗೆ 24/7 ಓದೋಕ್ಕೆ ಅವಾಗಿರಲಿಲ್ಲ. ನನಗೇನೆಂದರೆ ಓದ್ತಾ 50% ಬೇರೆ ಆ್ಯಕ್ಟಿವಿಟೀಸು ಮಾಡಬೇಕು, ಕಲ್ಚರಲ್ಸ್ ಆಗಲಿ ಅಥವಾ ಸ್ಪೋರ್ಟ್ಸ್ ಆಗಲಿ ಏನಾದರೂ ಒಂದು ಮಾಡಬೇಕು ಅಂತ. ಸೊ ಹಾಗಾಗಿ ನಾನು 2 ಹೇಳಿದ್ದೆ. ಒಂದು ಆಳ್ವಾಸಿಗೆ ಸೇರಿಸಿ, ಆದರೆ ನಮ್ಮಪ್ಪನಿಗೆ ಸೈನ್ಸ್ ತೊಗೊಬೇಕಿತ್ತು ಮನೇಲಿ, ಅಪ್ಪ ಅಮ್ಮ ಸೈನ್ಸ್ ತೊಗೊಬೇಕು ಅಂತ. ದೊಡ್ಡಣ್ಣ ಕಾಮರ್ಸ್ ತೊಗೊಂಡಿದ್ದ PUCಲಿ, ಚಿಕ್ಕ ಅಣ್ಣ ಸೈನ್ಸ್ ತೊಗೊಂಡಿದ್ದ. ಸೊ ನೀನು ಸೈನ್ಸ್ ತೊಗೊ ಅಂತ ಅಪ್ಪ ಹೇಳಿದ್ರ. ಸೊ ಸೈನ್ಸ್ ತೊಗೊಬೇಕಾದ್ರೆ ಉಜಿರೆಗೆ ಹೋಗಬೇಕು. ಸೊ 2 ಆಪ್ಷನಲ್ಲಿ ಯಾವುದು ಅಂತ ಕೊನೆಗೆ ನಂಗೆ NCCಗೆ ಹೋಗಬೇಕು ಅಂತ ನಾನು ಉಜಿರೆ ಚೂಸ್ ಮಾಡಿದೆ. ಆಮೇಲೆ ನಮ್ಮ ಅಣ್ಣನೂ ಮುಂಚೆ ಹೈಸ್ಕೂಲು ರತ್ನಮಾನಸದಲ್ಲಿ ಓದಿ ಹೈಸ್ಕೂಲ್ ಅಲ್ಲೇ ಮಾಡಿದ್ದ, ಕಾಲೇಜು ಅಲ್ಲೇ ಸಿದ್ಧಾವನದಲ್ಲಿ ಓದಿ ಮುಗಿಸಿದ್ದ ದೊಡ್ಡಣ್ಣ. ಸೊ NCCಲಿ ಅವನ್ನ ನೋಡ್ಬಿಟ್ಟು ನನಗೂ NCCಗೆ ಹೋಗಬೇಕು ಅನ್ಸ. ಆ್ಯಂಡ್ ಇಟ್ ಈಸ್ ಒನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಸ್ಟಡೀಸ್ ಜೊತೆ NCC ಕೂಡ ಇರೋದು. ಸೊ NCCಲಿ ಹೋದೆ ಫಸ್ಟ್ ಇಯರಲ್ಲಿ ಸೈನ್ಸ್. ಆವಾಗ ಕಾಲೇಜ್ ತುಂಬ ಸಪೋರ್ಟ್ ಮಾಡುತ್ತೆ, SDM ಕಾಲೇಜ್ ಫಾರ್ NCC ಸ್ಪೋರ್ಟ್ಸ್ ಎಲ್ಲದಕ್ಕೂ 100% ಸಪೋರ್ಟ್ ಇದೆ. ಸೊ ಆವಾಗ ಆಲ್ಮೋಸ್ಟ್ ನಾನೊಂದು 4 ಮಂತ್ಸ್ ಅಷ್ಟೇ ಕಾಲೇಜ್ ಹೋಗಿರ್ಬೋದು ಸೈನ್ಸ್ ತೊಗೊಂಡು. ಇನ್ನು ಉಳಿದಿದ್ದು 6 ಮಂತ್ ಬರೀ ಕ್ಯಾಂಪ್ NCC ಅಂತ ಶ್ರೀಧರ್ ಸರ್ ಅಂತ ನಮಗೆ ಅಲ್ಲಿ ಗೈಡ್ ಮಾಡ್ತಾಯಿದ್ರು. ನೇವಿಯಲ್ಲಿ ನಾನು ಆವಾಗ RDC ಪರೇಡ್, ಡೆಲ್ಲಿ ಪರೇಡಲ್ಲಿ, ಅದಕ್ಕೆ ಆಲ್ಮೋಸ್ಟ್ 5 to 6 ಕ್ಯಾಂಪ್ ಇರುತ್ತೆ. ನನ್ನ ಲಾಸ್ಟ್ 6th ಕ್ಯಾಂಪಲ್ಲಿ ರಿಜೆಕ್ಟ್ ಆಯಿತು. ಬಟ್ ಆದರೂ ನಮಗೆ ಪ್ರೈಮ್ ಮಿನಿಸ್ಟರ್ ರ್ಯಾಲಿ ಅಂತ ಮಾಡ್ತಾರೆ. 26th ಏನು ಜನವರಿಲಿ ಗಣರಾಜ್ಯೋತ್ಸವ ನಡೆಯುತ್ತೆ, ಅದರ ನೆಕ್ಸ್ಟ್ ಡೇ 27th ಪ್ರೈಮ್ ಮಿನಿಸ್ಟರ್ ರ್ಯಾಲಿ ಅಂತ ಮಾಡ್ತಾರೆ. ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಮುಂದೆ ಪ್ರತಿಯೊಂದು ಸ್ಟೇಟವ್ರದ್ದು ಅವ್ರ ಕಲ್ಚರಲ್ಸ್ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ ಡ್ಯಾನ್ಸ್ ಫಾರ್ಮಲ್ಲಿ. ಸೊ ಅದಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು. ದ್ಯಾಟ್ ವಾಸ್ ಲೈಕ್ ಅದೊಂದು ಸ್ಪೆಷಲ್ ಮೂಮೆಂಟ್. ಮನಮೋಹನ್ ಸಿಂಗ್ ಇದ್ದರು ಆವಾಗ, ಅವ್ರು ಬಂದು ಎಲ್ಲ ವಿಸಿಟ್ಸ್ ಮಾಡಿ ಅವ್ರನ್ನೊಂದು ಲೈಕ್ ಮುಖತ ಭೇಟಿ ಆಗೋವಂತಹ ಅವಕಾಶ ಸಿಕ್ತು ಅಂತ ಹೇಳ್ಬೋದು. PUC ಅದಾದಮೇಲೆ ನನಗೇನಾಗಿತ್ತಂದರೆ, ಎಲ್ಲರೂ ಇಂಜಿನಿಯರಿಂಗ್ ಹೋಗ್ತಾರೆ. ನಮ್ಮ ದೊಡ್ಡಣ್ಣನೂ PUC ಮುಗಿಸಿ ಡಿಪ್ಲೊಮಾ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ದ, ಚಿಕ್ಕಣ್ಣನೂ PUC ಮುಗಿಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ದ. ನಮ್ಮಪ್ಪ ಏನು ಹೇಳ್ದ, ಆವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ತುಂಬ ಸ್ಕೋಪ್ ಇತ್ತು, ಒಳ್ಳೆ ಜಾಬ್ ಅಪಾರ್ಚುನಿಟೀಸ್ ಇತ್ತು. ನನಗೆ ಆವಾಗ ಇಲ್ಲ, ಎಲ್ಲರೂ ಇಂಜಿನಿಯರಿಂಗ್ ಹೋಗ್ತಾರೆ, ನಾನೇನಾದರೂ ಡಿಫ್ರೆಂಟ್ ಫೀಲ್ಡ್ ಹೋಗಬೇಕು. ಆಮೇಲೆ ಇಂಜಿನಿಯರಿಂಗ್ ಹೋದರೆ ಮತ್ತೆ ಮ್ಯಾಥ್ಸ್ ಮಾಡಬೇಕಾಗುತ್ತೆ ಅಂತೆಲ್ಲ. ಐ ಡಿಂಟ್ ಹೇಟ್ ಮ್ಯಾಥ್ಸ್, ಬಟ್ ಆದರೂ ಮ್ಯಾಥ್ಸ್ ಒಂದು ಬೇಡ ಅಂತ ಡಿಫ್ರೆಂಟ್ ಫೀಲ್ಡ್ ಹೋಗ್ಬೇಕಂತ ನೆಟ್ಟಲ್ಲಿ ಸರ್ಚ್ ಮಾಡಿದೆ. ಸೊ ಆವಾಗ BSc ಫಾರೆಸ್ಟ್ರಿ, ಅದು ಬೇರೆ ಅಗ್ರಿಕಲ್ಚರು ಅದೆಲ್ಲ ಇದೆ ಅಂತ ಆಯಿತು. ಆಮೇಲೆ ನಾನು ನಮ್ಮದು ತುಂಬ ದೂರದ ಸಂಬಂಧಿಕರೊಬ್ಬರು ಮಂಜುನಾಥ್ ಸರ್ ಅಂತ, ಅವ್ರೀಗ ಡೆತ್ ಆಗಿದ್ದಾರೆ. ಅವರು ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮುಂಚೆ ಇದ್ದರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರವರ ಸಂಬಂಧಿಕರು ಇನ್ನೊಬ್ಬರು ನನ್ನ ಸೀನಿಯರ್ದು ಕಾಂಟ್ಯಾಕ್ಟ್ ಕೊಟ್ಟರು. ಹಾಗಾಗಿ ಅವ್ರು ಹೇಳಿದ್ರು ಕಾಲೇಜ್ ಚೆನ್ನಾಗಿದೆ, ಚೂಸ್ ಮಾಡು. ಸೊ ನಮಗೆ ಆಪ್ಷನ್ ಎಂಟ್ರಿ ಅಂತ, ಅವಾಗ PUC ಆದಮೇಲೆ CET ಬರೆದು ಆಪ್ಷನ್ ಎಂಟ್ರಿ ಅಂತ
ಬಿಡ್ತಾರೆ. ಅದರಲ್ಲಿ ನಾನು ಫಸ್ಟ್ ಆಪ್ಷನ್ನೇ ಫಾರೆಸ್ಟ್ರಿ ಅಂತ ಕೊಟ್ಬಿಟ್ಟಿದ್ದೆ. ಆಮೇಲೆ NCC ಕೋಟಾದಲ್ಲಿ ನನಗೆ ಫಾರೆಸ್ಟ್ರಿ ಸಿಕ್ತು. ಅಲ್ಲಿ NCC ಕೋಟಾದಿಂದನೇ ಫಾರೆಸ್ಟ್ರಿ 4 years. ಇಟ್ ವಾಸ್ ಲೈಕ್ 75% ಸ್ಟಡೀಸ್, 30% ಸ್ಪೋರ್ಟ್ಸ್. ಎಲ್ಲ ಸ್ಪೋರ್ಟ್ಸಿಗೂ ಹೋಗ್ತಿದ್ವಿ. ವಾಲಿಬಾಲ್, ಕಬಡ್ಡಿ, ಶಟಲ್, ಬ್ಯಾಡ್ಮಿಂಟನ್ ಎಲ್ಲ ಸ್ಪೋರ್ಟ್ಸಿಗೆ ಹೋಗ್ತಿದ್ವಿ. ಕಲ್ಚರಲ್ಸ್ ಮಾಡ್ತಿದ್ವಿ. ದ್ಯಾಟ್ 4 years ಜರ್ನಿ ವಾಸ್ ವೆರಿ ಗುಡ್. ಒಂದು ನಾವು 3rd year 2nd year ಬಂದಾಗ ಓಕೆ ನಮ್ಮ ಮನೇಲಿ ಫಿನಾನ್ಷಿಯಲಿ ಒಂದು ಸ್ವಲ್ಪ ಸ್ಟೇಬಲ್ ಆಗಿದ್ದೀವಿ ಅಂತ ಆವಾಗ ಅನಿಸಿದ್ದು. ಅದಾದಮೇಲೆ 4 years 2018 ಡಿಗ್ರಿ ಮುಗೀತು ನಂದು. ಡಿಗ್ರಿ ಮುಗಿಸಿ ನಾನು ಬ್ಯಾಂಗ್ಳೂರಿಗೆ ಹೋಗಿ ನಾನು ಸೆಲ್ಫ್ ಸ್ಟಡೀಸಿಗೆ ಅಂತ ಹೋದೆ. ಫ್ರೆಂಡ್ಸ್ ಎಲ್ಲ ರೂಮ್ ಮಾಡಿಕೊಂಡು ಅಲ್ಲಿ ಸೆಲ್ಫ್ ಸ್ಟಡೀಸಿಗೆ ಹೋಗಿ ಅಲ್ಲಿಂದ ಸ್ಟಡಿ ಮಾಡ್ಕೊಂಡ್ಬಂದೆ. ಆಲ್ರೆಡಿ ಅವಾಗ DYRF ಕಾಲ್ ಅಂದರೆ ಗೌರ್ಮೆಂಟಿಂದ ರಿಕ್ರೂಟ್ಮೆಂಟ್ ಕಾಲ್ ಆಗಿತ್ತು. 2019 ಅಪ್ಲೈ ಮಾಡಿದ್ವಿ. 2018 ಅಪ್ಲೈ ಮಾಡಿದ್ವಿ ನಾವು ಕಾಲ್ಫರ್ ಆಗಿ. 2018 ಅಪ್ಲೈ ಮಾಡಿ ನಮಗೆ 2018 ಜುಲೈ ಆ ಥರ ಎಕ್ಸಾಮ್ ಇತ್ತು. ಜುಲೈ ಆ್ಯಂಡ್ ಡಿಸೆಂಬರ್ ಆ ಥರ 2 ಎಕ್ಸಾಮ್ ಇತ್ತು. ಅದರಲ್ಲಿ RFO ಮತ್ತು ಅದೇ ವಲಯಾರಣ್ಯಾಧಿಕಾರಿ ಮತ್ತು ಉಪವಲಯಾರಣ್ಯಾಧಿಕಾರಿ ಎರಡೂ ಕರೆದಿದ್ರು. ನಂದು ವಲಯಾರಣ್ಯಾಧಿಕಾರಿ ಆಯ್ಕೆ ಆಗಿಲ್ಲ, ಉಪವಲಯಾರಣ್ಯಾಧಿಕಾರಿಯಾಗಿ ಆಯ್ಕೆಯಾಗಿ ಆವಾಗ ಜೂನ್ 2019 ಅಲ್ಲಿ ಅಪಾಯಿಂಟ್ ಆಯಿತು ವಲಯಾರಣ್ಯ. ಅದಾದಮೇಲೆ ನಮಗೆ 15 months ಟ್ರೈನಿಂಗ್, 15 ತಿಂಗಳು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಧಾರವಾಡದಲ್ಲಿ. ಟ್ರೈನಿಂಗ್ ಮುಗಿಸಿ ನಾನು ಅಕ್ಟೋಬರ್ 2013 ಇಲ್ಲಿ ಕುಂದಾಪುರಕ್ಕೆ ಉಪವಲಯಾರಣ್ಯಾಧಿಕಾರಿಯಾಗಿ ಬಂದಿದ್ದೆ. ಅಲ್ಲಿ ನಮಗೆ ಟ್ರೈನಿಂಗಲ್ಲಿ ರ್ಯಾಂಕ್ ಬಿಡ್ತಾರೆ ಥ್ರೂ ಔಟ್ ದ ಸ್ಟೇಟ್. ಎಷ್ಟು ರ್ಯಾಂಕ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ನನಗೆ 2nd ಬಂದಿತ್ತು ಸ್ಟೇಟ್. ಸೊ 2nd ಈಸ್ ಸಾರ್ಟ್ ಆಫ್ ಲೈಕ್ ಫೇವರೇಬಲ್. 2 ಅನ್ನೋದು ತುಂಬ ಫೇವರ್ ಅನಿಸುತ್ತೆ. ಸೊ 2nd ಆಗಿ ಅದರಲ್ಲಿ ಸೆಲೆಕ್ಷನ್ ಆಯಿತು. ಮತ್ತು ಇಲ್ಲಿಗೆ ಈಗ ಒಂದು ಆಲ್ಮೋಸ್ಟ್ ಅಕ್ಟೋಬರ್ 13 ಇಲ್ಲಿ ತನಕ ನಾನು ಕುಂದಾಪುರ ವಲಯದಲ್ಲಿ ಉಪವಲಯಾರಣ್ಯಾಧಿಕಾರಿ ಕೆಲಸ ಮಾಡ್ತಾರೆ. ಹೇಗಿದೆ ನಿಮ್ಮ ಈ ಒಂದು ಜರ್ನಿ? ಬಿಕಾಸ್ ಮಹಿಳೆಯಾಗಿ ಅಂದರೆ ಒಬ್ಬ ಹುಡುಗಿಯಾಗಿ ಮನೆಯಲ್ಲಿ ಅಂಥ ಕಡು ಬಡತನ ಇದ್ರು ಒಂದು ಗೋಲ್ ಎನ್ನುವಂಥದ್ದನ್ನು ಇಟ್ಟುಕೊಂಡು ಬಂದವರು. ಈಗ ಹೇಗೆ ಅನಿಸ್ತದೆ? ಹೌ ಯು ಫೀಲ್ ರೈಟ್ ನೌ? ಬಿಕಾಸ್ ನಿಮ್ಮದೊಂದು ಗೋಲ್ ರೀಚ್ ಆಯ್ತು, ಈವನ್ ಪೇರೆಂಟ್ಸ್ ಕೂಡ. ಸೊ ಹೇಗಿದೆ ನಿಮ್ಮದೀಗ ರೈಟ್ ನೌ? ಓಕೆ, ನನಗೆ ಇವಾಗ ತುಂಬ ಖುಷಿ ಆಗುತ್ತೆ. ಒಂದಂದರೆ ನಮ್ಮ ಪೇರೆಂಟ್ಸ್ ಅವರು ನನಗಿಂತ ತುಂಬ ಜಾಸ್ತಿ ಖುಷಿಯಾಗಿದ್ದಾರೆ ನಮ್ಮ ಮನೆಯಲ್ಲಿ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಎಷ್ಟೋ ಸಲ ನನಗೆ ಫೀಸ್ ಕಟ್ಟಲಿಕ್ಕಾಗಿರ್ಬೋದು, ಸೆಮ್ ಫೀಸ್ ಕಟ್ಟಲಿಕ್ಕಾಗಿರ್ಬೋದು, ಹಾಸ್ಟೆಲ್ ಫೀಸ್ ಕಟ್ಟಲಿಕ್ಕಾಗಿರ್ಬೋದು, ಅವ್ರು ಎಷ್ಟೋ ಜನರ ಹತ್ರ ಹೋಗ್ಬಿಟ್ಟು ಕೈ ಚಾಚಿದ್ದಾರೆ. ಸೊ ಎಷ್ಟೋ ಜನ ಏನಂದರೆ ಯಾವ ಥರ ಅಂದರೆ ಈಗ ಅಂದರೆ ಇಲ್ಲ ಇವರೇನು ಮಾಡಲ್ವೇನೋ ಅನ್ನೋ ಥರ ಇರ್ತಾರೆ. ಸೊ ಅವರು ಮುಂದೆ ಎಲ್ಲ ನಾವು ಎದ್ದು ನಿಂತಿದ್ದೀವಿ ಅಂತ ಖುಷಿ ಪಡ್ತಾ ಇದ್ದೀನಿ ಅಷ್ಟೇ. ನನಗಂದರೆ ಅವ್ರು ಖುಷಿಯಾಗಿದ್ದಾರೆ, ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ. ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನನ್ನ ಟೀಚರ್ಸ್, ಫ್ರಮ್ ಪ್ರೈಮರಿ ಸ್ಕೂಲ್ ಟು ಕಾಲೇಜಲ್ಲಿರೋ ಎಲ್ಲ ಟೀಚರ್ಸು ಹೆಲ್ಪ್ ಮಾಡಿದ್ದಾರೆ, ಸೀನಿಯರ್ಸ್ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ಫ್ರೆಂಡ್ಸು ನಾನು ಈ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ ನಮಗೆ, ಈ ACFಗೆ ಪ್ರಿಲಿಮ್ಸ್ ಎಕ್ಸಾಮ್ ಇದ್ದಾಗ ನಾವು ಸರ್ವೆ ಮೋಜಣಿದಾರ ಟ್ರೈನಿಂಗ್ ಅಂತ ನಮಗೆ 3 months ಕಲಬುರ್ಗಿಗೆ ಟ್ರೈನಿಂಗ್ ಹಾಕಿದ್ರು. ಈ 15 ತಿಂಗಳು ಏನು DYRF ಟ್ರೈನಿಂಗ್ ಇದೆ ಅದರಲ್ಲೇ 3 months ಇದು ಸರ್ವೆ ಟ್ರೈನಿಂಗ್ ಹಾಕಿದ್ದು ಕಲಬುರ್ಗಿ. ಆವಾಗಲೇ ನನಗೆ ಎಕ್ಸಾಮ್ ಇತ್ತು ಪ್ರಿಲಿಮ್ಸ್. ಸೊ ಅಕ್ಟೋಬರ್ 11th ಏನೋ ಕಾನ್ವಕೇಶನ್ ಇತ್ತು ನಮಗೆ, 12th ಏನೋ, 13th ವಾಪಸ್ ಬರಬೇಕಿತ್ತು. 11th ಎಕ್ಸಾಮ್ ಇತ್ತು. ಅದಕ್ಕಿಂತ ಮುಂಚೆ ಸರ್ವೆ ಎಕ್ಸಾಮ್ಸ್, ಅದ್ರ ಮಧ್ಯೆ ACF ಎಕ್ಸಾಮ್. ಸೊ ನಾನು ಅಪ್ ಟು 3 o'clock ತನಕನೂ ಓದಿದ್ದೀನಿ. ಆವಾಗ ಒಂದು ಸ್ವಲ್ಪ ದೂರ ಇತ್ತು ಹಾಸ್ಟೆಲ್ ಆ್ಯಂಡ್ ಕ್ಲಾಸ್ ರೂಮು. ಅಲ್ಲಿ ಕೂತು ಓದಿದಾಗ ಬೇರೆ ಫ್ರೆಂಡ್ಸ್ ಆಗಿ ಅವರು 3 ಗಂಟೆ ತನಕ ನನ್ನ ಜೊತೆ ಇದ್ದು ಓದೋಕ್ಕೆ. ಸೊ ತುಂಬ ಹೆಲ್ಪ್ ಮಾಡಿರೋರು ಇದ್ದಾರೆ ಫ್ರೆಂಡ್ಸ್. ಆ್ಯಂಡ್ ನನ್ನ ಕ್ಲಾಸ್ಮೇಟ್ಸ್, ನನ್ನ ಕ್ಲೋಸ್ ಫ್ರೆಂಡ್ಸ್ ಇರೋರಾಗಿರ್ಬೋದು, ಅವರೆಲ್ಲ ನಾನು ಎಷ್ಟೋ ಸಲ ಫೋನ್ ಮಾಡಿಬಿಟ್ಟು ನಂಗೆ ಓದೋಕ್ಕಾಗ್ತಿಲ್ಲ ಅಂದಾಗ, ಇಲ್ಲ ಓದು ನೀನು ಓದಬೇಕು ಅಂತ. ಅದು ಮತ್ತು ಇನ್ನೊಂದು ಛಲ ಇತ್ತು ನಮ್ಮನ್ನು. ನನಗೆ RFO ಆದಾಗ ಅನಿಸಿತ್ತು, RFO ಆಗದೇ ಇದ್ದಾಗ, ಸೆಲೆಕ್ಟ್ ಆಗದೇ ಇದ್ದಾಗ ನನ್ನಿಂದ ಆಗಲ್ವೇನೋ ಅಂತ ಒಂದು ನನಗೆ ಡೌಟ್ಫುಲ್ ಬಂದಿತ್ತು. ಮೇ ಬಿ ನಾನು ಅಷ್ಟು ಟ್ಯಾಲೆಂಟೆಡ್ ಇಲ್ವೇನೋ ಅಂತ. ಬಟ್ ACFಗೆ ಪ್ರಿಪರೇಷನ್ ಮಾಡ್ಬೇಕಾದ್ರೆ ನನಗೇನು ಅನಿಸ್ತಂದರೆ
ನಾನು 100% ಅಲ್ಲ 200% ಕೊಡಬೇಕು. ಟ್ರೈನಿಂಗಲ್ಲಿದ್ದೀನೋ ಅದು ನನಗೆ ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ಓದಬೇಕು. ನನಗೆ ನಾನೇ ರಾಂಗ್ ಅಂತ ಪ್ರೂವ್ ಮಾಡ್ಕೊಬೇಕು. ನನ್ನ ಬಗ್ಗೆ ನಾನೇನು ಐ ಆಮ್ ನಾಟ್ ಟ್ಯಾಲೆಂಟೆಡ್ ಆಗಿರ್ಬೋದು, ಅಥವಾ ನನ್ನಿಂದ ಆಗಲ್ಲ, ನಂದೇನು ಬ್ಯಾರಿಯರ್ ಸೆಟ್ ಮಾಡಿದ್ದೀನಿ ಅದನ್ನು ನಾನು ಕ್ರಾಸ್ ಮಾಡಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಪ್ರಿಲಿಮ್ಸ್ ಕ್ಲಿಯರ್ ಆದ ತಕ್ಷಣ ನಾವಿಲ್ಲಿ ರೇಂಜಿಗೆ ಬಂದ್ವಿ, ಕುಂದಾಪುರ. ಆವಾಗ ಎಲ್ಲಿ ಮೇನ್ಸಿಗೆ ಪ್ರಿಪರೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೇನೋ ಅಂದ್ಕೊಂಡೆ. ಬಟ್ ನಮ್ಮ RFO ಪ್ರಭಾಕರ್ ಕುಲಾಲ್ ಸರ್, ಹೀಸ್ ಲೈಕ್ 100% ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ 1.5 ಮಂತ್ ಏನು 1 ಮಂತ್ ಇಟ್ಸ್ ಲೈಕ್ ನಾನು ಕಂಪ್ಲೀಟ್ ಫೋಕಸ್ ಮಾಡೋಕ್ಕೆ ಸಿಕ್ತು. ಅದಕ್ಕಿಂತ ಮುಂಚೆನೂ ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. ಬಟ್ ಲಾಸ್ಟ್ ನಮಗೇನು 20 days 15 days ಏನಿರುತ್ತೆ ಫೈನಲ್ ಸ್ಟೇಜಲ್ಲಿ ಕಂಪ್ಲೀಟ್ ಫೋಕಸ್ ನಾವು ಅದಕ್ಕೆ ಇಡಬೇಕು. ಸೊ ಅದಕ್ಕೆ ಸರ್ ಈಸ್ ಲೈಕ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನಂದು ಹೋಲ್ ಡಿವಿಷನ್ ಆಗಲಿ ಅಥವಾ ನನ್ನ ರೇಂಜ್ ಸ್ಟಾಫಿಗಾಗಲಿ, ನಮ್ಮ ACF ಸರ್ ಅವಾಗಿದ್ದಿದ್ದು, DFO ಸರ್, ಆಶೀಶ್ ರೆಡ್ಡಿ ಸರ್, ಲೋಹಿತ್ ಸರ್, ನಮ್ಮ ರೇಂಜರ್, ನಮ್ಮ ಹೋಲ್ ಸ್ಟಾಫಿಗೂ ನಾನು ತುಂಬ ಥ್ಯಾಂಕ್ಫುಲ್ ಆಗಿದೆ. ಎವ್ರಿ ಒನ್ ವಾಸ್ ವೆರಿ ಸಪೋರ್ಟಿವ್ ಅವಾಗ. ಸೊ ಮೇನ್ಸ್ ಕ್ಲಿಯರ್ ಆಯಿತು. ಆಮೇಲೆ ಇಂಟರ್ವ್ಯೂ ಪ್ರಿಪ್ರೇಷನಿಗೂ ಎಲ್ಲದಕ್ಕೂ ತುಂಬ ಹೆಲ್ಪ್ಫುಲ್ ಆಗಿದೆ. ಬಟ್ ಈಗ ಲೈಕ್ ಐ ಫೀಲ್ ಐ ಕ್ಯಾನ್ ಅಚೀವ್ ಮೋರ್, ಇನ್ನೂ ಅಚೀವ್ಮೆಂಟ್ ಮಾಡಬೇಕು. ಈಗ ಒಂದು ACF ಸೆಲೆಕ್ಷನ್ ಆದಮೇಲೆ ಎಲ್ಲರ ಸಪೋರ್ಟ್ ನೋಡಿ, ಲೈಕ್ ನನಗಿಂತ ನನ್ನ ಊರಿನ ಜನ ಖುಷಿ ಪಡ್ತಿರೋದು ನೋಡಿ, ನನ್ನ ಫ್ಯಾಮಿಲಿಯವ್ರು ಖುಷಿ ಪಡ್ತಿರೋದು, ಫ್ರೆಂಡ್ಸು ಕೊಲೀಗ್ಸ್ ಪಡ್ತಿರೋದು ನೋಡಿ, ಇನ್ನೂ ಜಾಸ್ತಿ ಅಚೀವ್ ಮಾಡೋಣ ಅಂತ ಒಂದು ಇನ್ಸ್ಪಿರೇಷನ್ ಬಂದಿದೆ. ನಿಜ, ಈ ಒಂದು ಸಣ್ಣ ಪ್ರಾಯದಲ್ಲಿ ನೀವು ಮಾಡ್ತಾ ಇರುವಂಥ ಸಾಧನೆ ನಿಜವಾಗ್ಲೂ ಒಂದು ಉನ್ನತ ಮಟ್ಟದ್ದೇ. ಪೇರೆಂಟ್ಸ್ ದೇ ಆರ್ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ಬೋದು ಈ ಟೈಮಲ್ಲಿ. ಬಿಕಾಸ್ ಇದೊಂದು ಏನು ಈ ಫಾರೆಸ್ಟ್ರಿ ಅನ್ನುವಂತ ಚೂಸ್ ಮಾಡೋರು ಬಹಳ ಕಡಿಮೆ. ಯಾಕಂತ ಹೇಳಿದ್ರೆ ಹೆಚ್ಚಿನವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ದೇ ಡೋಂಟ್ ನೋ ಹೌ ಟು ಗೋ ಇನ್ ದಟ್ ರೂಟ್. ಅವರಿಗೆ ಆ ರೂಟ್ ಹೇಗೆ ಹೋಗುದಂತ ಅವರಿಗೆ ಗೊತ್ತಿರೋದಿಲ್ಲ. ಸೊ ಈ ಟೈಮಲ್ಲಿ ನೀವು ಅಂಥ ಒಂದು ಇಂಟ್ರೆಸ್ಟ್ ಇರುವ ಮಕ್ಕಳಿಗೆ ಯಾವ ರೀತಿ ಮೆಸೇಜ್ ಕೊಡ್ಬೋದು? ಬಿಕಾಸ್ ಗೊತ್ತಿಲ್ಲ, ಸೊ ಹೇಗೆ ಹೋಗ್ಬೇಕು ಅಟ್ಲೀಸ್ಟ್ ನೀವು ಈ ಟೈಮಲ್ಲಿ ತಿಳಿಸಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಮೈ ಪರ್ಸ್ನಲ್ ಸಜೆಷನ್ ಅಥವಾ ನನಗೆ ಪರ್ಸ್ನಲ್ ಆಗಿ ಏನು ಅನ್ಸೋದು ಅಂದರೆ, ಈಗಿನ ಜನ್ರೇಷನು ಇಫ್ ದೇ ರಿಯಲಿ ಡ್ರೀಮ್ ಲೈಕ್ ಸಮಥಿಂಗ್, ಅವ್ರಿಗೆ ನಿಜವಾಗ್ಲೂ ಏನಾದರೂ ಬೇಕು, ಅವ್ರು ಅಚೀವ್ ಮಾಡಲೇಬೇಕು ಅಂತ ಇದ್ದರೆ, ಇಫ್ ದೇ ವಾಂಟ್ ಟು ಗೋ ಫಾರ್ ಇಂಜಿನಿಯರಿಂಗ್, ಗೋ ಫಾರ್ ಇಟ್. ನಿಮ್ಮದು ರಿಯಲಿ ಇಂಟ್ರೆಸ್ಟೆಡ್ ಆದರೆ, ಬಟ್ ಅದರಲ್ಲಿ ಎಕ್ಸೆಲ್ ಆಗಿ ಹೇಳ್ತಾ ಇರೋದು. ಐ ಡೋಂಟ್ ಥಿಂಕ್ ಟಾಪ್ ಫಸ್ಟ್ ಬಂದಿರೋರು ಅಥವಾ ಸೆಕೆಂಡ್ ಬಂದಿರೋರು, ಟಾಪ್ 5 ಟಾಪ್ 10 ಬಂದಿರೋರು ಯಾರು ಇಲ್ಲ, ನಮಗೆ ಜಾಬ್ ಇಲ್ಲ ಅಂತ ಅಲ್ಲ. ಇಫ್ ಯು ರಿಯಲಿ ವಾಂಟ್ ಟು ಗೋ ಫಾರ್ ಇಂಜಿನಿಯರಿಂಗ್ ಆರ್ ಎನಿ ಅದರ್ ಫೀಲ್ಡ್, MBBS ಮಾಡಬೇಕು, ಟ್ರೈ ಟು ಎಕ್ಸೆಲ್ ಇನ್ ಇಟ್ ಅಷ್ಟೇ. ಅದರಲ್ಲಿ ಎಕ್ಸೆಲ್ ಆಗಿ ನಾನು ಏನೋ ಟೈಮ್ ಪಾಸಿಗೆ ಡಿಗ್ರಿ ಮಾಡಬೇಕು ಅಂತ ಹೋಗಬೇಡಿ. ಟ್ರೈ ಟು ಎಕ್ಸೆಲ್ ಇನ್ ಇಟ್. ಆ್ಯಂಡ್ ಇನ್ನು ನಾನು ಹೇಳೋದು ನಮ್ಮ ಈ ಕಡೆಯವರು ಸೌತ್ ಅವರು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಗೌರ್ಮೆಂಟ್ ಪೋಸ್ಟ್ ತೊಗೊಳ್ಳೋದು ತುಂಬ ಕಡಿಮೆ ಆಗಿದೆ. ಸೊ ನಂದೇನೆಂದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಿ, ಬೇರೆ ಗೌರ್ಮೆಂಟ್ ಜಾಬ್ಸ್ ತೊಗೊಳ್ಳಿ. ಯಾರಾದರೂ ಈ ಕಡೆಯಿಂದ UPSC ಕ್ಲಿಯರ್ ಮಾಡಿದ್ರೆ ಖುಷಿ ಪಡ್ತೀವಿ ನಾವೆಲ್ಲರೂ. ಸೊ ನಾನು ಹೇಳೋದು ಸ್ವಲ್ಪ ಯಾವಾಗ ನಾವು ಫೋಕಸ್ ಮಾಡಬೇಕು ಈ ಆಫ್ಟರ್ 20-25 years, ಟ್ರೈ ಟು ಗೆಟ್ ಸೆಟಲ್ಡ್ ಇನ್ ಕೆರಿಯರ್. ಫಸ್ಟು ಕೆರಿಯರ್ ಸೆಟಲ್ ಆಗಿ ಆಮೇಲೆ ಎಲ್ಲನೂ. ಕೆರಿಯರ್ ಒಂದು ಸೆಟಲ್ ಆದರೆ ಎಲ್ಲ ತನ್ನಿಂದ ತಾನಾಗೆ ಬರುತ್ತೆ. ಸೊ ಅದಕ್ಕೆ ಫೋಕಸ್ ಎಷ್ಟು ಮ್ಯಾಕ್ಸಿಮಮ್ ಅಂದರೆ 3-4-5 ವರ್ಷನ 5 ವರ್ಷ ಕಂಪ್ಲೀಟಾಗಿ ಫೋಕಸ್ ಕೊಡಿ. ನಿಮ್ಮ ಮೈಂಡಿಗೆ ಸೆಟ್ ಮಾಡ್ಕೊಳ್ಳಿ 5 ವರ್ಷ. ಇನ್ನೊಂದೇನೆಂದರೆ ನನಗನ್ಸೋದು ನಿಮ್ಮ ಬಗ್ಗೆ ಯಾರೋ ತಪ್ಪು ಕಲ್ಪನೆ ಇಟ್ಕೊಂಡಿರ್ತಾರೆ, ಇಲ್ಲ ಇವ್ರ ಕೈಯಲ್ಲಿ ಆಗಲ್ಲ ಅಂತ. ಅವ್ರಿಗೆ ನಾವು ತೋರಿಸ್ಬೇಕಿಲ್ಲ, ನಮ್ಮಿಂದ ಆಗುತ್ತೆ, ನಾನೇ ಮಾಡಿರೋದು, ನಮ್ಮ ಬಗ್ಗೆ ಒಬ್ಬರು ಹೊಗಳೋ ಅಂತ ಆ ಥರ ಮಾಡಿ ಅಂತ ನಾನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಈ BSc ಫಾರೆಸ್ಟ್ರಿ ಎನ್ನುವಂತ ನೀವು ಕೋರ್ಸ್ ಅನ್ನು ಚೂಸ್ ಮಾಡಿದ್ರಿ. ಸೊ ಈ ಕೋರ್ಸ್ ಎಲ್ಲಿ ಎಲ್ಲ ಇದೆ ನಮ್ಮ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ 2 ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜ್. ಒಂದು ಕಾಲೇಜ್ ಆಫ್ ಫಾರೆಸ್ಟ್ರಿ ಪೊನ್ನಂಪೇಟೆ, ಇನ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಶಿರ್ಸಿ. ಆಲ್ಮೋಸ್ಟ್ ಈಗ ಪರ್ ಇಯರ್ 120+ ಔಟ್ಪುಟ್ ಅಂದರೆ ಇನ್ಪುಟ್ ತಗೊತಾ ಇದ್ದಾರೆ. ಅದರಲ್ಲಿ NRI ಸೀಟ್ಸ್ ಅಂತಾನೂ ಇರುತ್ತೆ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಆ ಸೀಟ್ಸು ಇರುತ್ತೆ. ಅದು ಇಲ್ಲ ಅಂದರೆ ಗೌರ್ಮೆಂಟ್ CET ಬರೆದು ಅವರು ಕಟ್ ಆಫ್ ರ್ಯಾಂಕಿಂಗಲ್ಲಿ ಸೆಲೆಕ್ಷನ್ ತೊಗೊಬೋದು. ಈಗ ನಾವಿದ್ದಾಗ ಆಲ್ಮೋಸ್ಟ್ ಐ ಗೆಸ್ 80% ಆ ಥರ ಇತ್ತು. ಈಗ ಇಟ್ಸ್ ಲೈಕ್ ತುಂಬ ಅದಕ್ಕೆ ಡಿಮಾಂಡ್ ಬಂದು ಇಟ್ಸ್ ಲೈಕ್ ಕಟ್ ಆಫ್ 93% ನಿಂತಿದೆ. ಸೊ
ಬೇರೆ ಎಲ್ಲ ಫೀಲ್ಡಿಗೆ ಹೋಲಿಸಿಕೊಂಡ್ರೆ ಈಗ ಫಾರೆಸ್ಟ್ಗೆ ಸ್ವಲ್ಪ ಜಾಸ್ತಿ ಡಿಮಾಂಡ್ ಇದೆ. ನಿಮ್ಮ ಬ್ಯಾಚ್ ಅಲ್ಲಿ ಎಷ್ಟು ಮಕ್ಕಳಿದ್ರು ಆ ಟೈಮ್ ಅಲ್ಲಿ? 50 ಮೆಂಬರ್ಸ್ ಇದ್ವಿ ನಾವು ನನ್ನ ಕ್ಲಾಸ್ ಅಲ್ಲಿ. ನಿಮ್ಮನ್ನು ಸೇರಿಸಿ 50 ಮೆಂಬರ್ಸ್ ಇದ್ರು. ಸೊ ಅವರಲ್ಲಿ ಎಲ್ಲರಿಗೂ ಜಾಬ್ ಆಪರ್ಚುನಿಟಿ ಸಿಕ್ಕಿದ? ಅವರು ಯಾವ್ದೆಲ್ಲ ಫೀಲ್ಡ್ ಅಲ್ಲಿ? ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ದಾರೆ. ಅಂದ್ರೆ ನಮಗೆ ಈ ಫಾರೆಸ್ಟ್ರಿಗೆ RF DYRF ಗೆ ಹೈಟ್ ಮ್ಯಾಟರ್ ಆಗುತ್ತೆ, ಹೈಟ್ ಬೇಕಾಗುತ್ತೆ. ಸೊ ಯಾರ್ಯಾರು ಸ್ವಲ್ಪ ಶಾರ್ಟ್ ಇದ್ರು ಅವರು ದೇ ಆರ್ ಪರ್ಸೀವಿಂಗ್ ದ ಹೈಯರ್ ಸ್ಟಡೀಸ್, MSc ಮಾಡ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ತುಂಬ ಜನ ಆಲ್ಮೋಸ್ಟ್ 40 ಮೆಂಬರ್ಸ್, 35 to 40 ಮೆಂಬರ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಜನ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಅಗ್ರಿಕಲ್ಚರ್ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅದೇ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಪ್ರೈವೇಟ್ ಕಂಪನಿ, ಫರ್ಟಿಲೈಸರ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಕೆಲವರು MScಗೆ ಅಂತ ಹೊರಗಡೆ ಹೋಗಿರೋರು ಇದ್ದಾರೆ. ಸೊ BSc ಫಾರೆಸ್ಟ್ರಿ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೆಲ್ಲ, ಐ ಮೀನ್ ಫಾರೆಸ್ಟ್ರಿ ಇಸ್ ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್, ಅದರ ಒಟ್ಟಿಗೆ ಯಾವುದೆಲ್ಲ ಸಬ್ಜೆಕ್ಟ್ಗಳು ಬರ್ತವೆ? ನಿಯರ್ಲಿ ನಮಗೆ ಹೇಳಬೇಕಂದ್ರೆ ಒಂದು 30+ ಸಬ್ಜೆಕ್ಟ್ ಇದೆ. ಒಂದೊಂದು ಸೆಮ್ಮಿಗೂ ನಿಯರ್ಲಿ 6 to 8 ಸಬ್ಜೆಕ್ಟ್ಸ್ ಬರುತ್ತೆ, ಪ್ರಾಕ್ಟಿಕಲ್ ವಿತ್ ಥಿಯರಿ. ಇವಾಗ ಒಂದು ಟ್ರೀ ಐಡೆಂಟಿಫಿಕೇಶನ್, ಒಂದು ಮರನ ಐಡೆಂಟಿಫೈ ಮಾಡೋದಿರ್ಬೋದು, ಬಟರ್ಫ್ಲೈ ಐಡೆಂಟಿಫೈ, ಬರ್ಡ್ಸ್ ಐಡೆಂಟಿಫೈ, ಅದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಪ್ರಾಕ್ಟಿಕಲಲ್ಲೂ ಬರುತ್ತೆ. ಇನ್ನು ಕೆಲವೊಂದು ವುಡ್ ಇಂಟರ್ನಲ್ ಸ್ಟ್ರಕ್ಚರ್ಸ್ ಯಾವ ಥರ ಇರುತ್ತೆ ಅದನ್ನು ಕಲಿತೀವಿ. ಆಮೇಲೆ ಫಾರೆಸ್ಟ್ ಬಿಟ್ಟು ರೀಕ್ರಿಯೇಷನಲ್ ಫಾರೆಸ್ಟ್ರಿ ಅಂದರೆ ಯಾವ ಥರ ರೀಕ್ರಿಯೇಷನಲ್ ಆಗಿ ಈ ಗಾರ್ಡನ್ಸ್ ಆಗಿರ್ಬೋದು, ಮೈಸೂರು ಗಾರ್ಡನ್ಸು, ಅದರ ರಿಲೇಟೆಡ್ ಸ್ಟಡೀಸು ಇರುತ್ತೆ. ಆಮೇಲೆ ಬೇರೆ ಬೇರೆ ಫಾರೆಸ್ಟ್ ಟೈಪ್, ಡ್ರೈ ಫಾರೆಸ್ಟ್, ಡ್ರೈ ಡೆಸಿಡಿಯಸ್ ಫಾರೆಸ್ಟು, ಬೇರೆ ಫಾರೆಸ್ಟ್ ಟೈಪ್ಗಳು ಇರುತ್ತೆ. ಆಮೇಲೆ ಒಂದು ಹಾರ್ಟಿಕಲ್ಚರ್ ಸಬ್ಜೆಕ್ಟ್ ಇರುತ್ತೆ, ಹಾರ್ಟಿಕಲ್ಚರ್ ಸ್ಪೀಶೀಸ್ ಬಗ್ಗೆ ಕಲಿಯೋಕ್ಕೆ. ಆಮೇಲೆ ವೈಲ್ಡ್ ಲೈಫ್ ರಿಲೇಟೆಡ್ ಇರುತ್ತೆ, ಅದರದ್ದು ಫುಡ್ ಹ್ಯಾಬಿಟ್ಸ್ಗಳದ್ದು, ಆಮೇಲೆ ಅದರದ್ದು ಸೆನ್ಸಸ್ ಮಾಡುವಂಥದ್ದು. ಸೊ ಇಟ್ ಇನ್ಕ್ಲೂಡ್ಸ್ ಅರೌಂಡ್ 30 to 30 ಸಬ್ಜೆಕ್ಟ್ಸ್ ಅಷ್ಟು ಇನ್ಕ್ಲೂಡ್. ಪ್ರತಿ ಸೆಮ್ಮಲ್ಲೂ 8 ಸಬ್ಜೆಕ್ಟ್ ಅಂದರು ಅಂದರೆ ಲಾಸ್ಟ್ 3 years ಅಂದರೆ 3rd year ತನಕ 6 ಸೆಮ್ಸ್ 6 ಅಷ್ಟು ಸಬ್ಜೆಕ್ಟ್ಸ್ ಇರುತ್ತೆ, ಆಲ್ಮೋಸ್ಟ್ 40 ಸಬ್ಜೆಕ್ಟ್. ಲಾಸ್ಟ್ ಒಂದು ಫೈನಲ್ ಇಯರಲ್ಲಿ 6 ಮಂತ್ ನಮಗೆ ಅಟ್ಯಾಚ್ಮೆಂಟ್ ಕೊಡ್ತಾರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ. ಪ್ಲಾಂಟೇಶನ್ಸ್ಗೆ ವಿಸಿಟ್ ಇರುತ್ತೆ, ದೊಡ್ಡ ದೊಡ್ಡ ನೆಡುತೋಪುಗಳಿಗೆ ವಿಸಿಟ್ ಕೊಡ್ತೀವಿ. ಆಮೇಲೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ವಿಸಿಟ್ ಕೊಡ್ತೀವಿ. ವುಡ್ ಇನ್ಸ್ಟಿಟ್ಯೂಟ್ಸ್ಗೆಲ್ಲ ವಿಸಿಟ್ಸ್ ಇರುತ್ತೆ. ಇನ್ನು 6 ಮಂತ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಇರುತ್ತೆ. ಅಂದರೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರಾಡಕ್ಟ್, ಈ ಉಪ್ಪಿನಕಾಯಿ ಮಾಡೋದಾಗಲಿ, ಅಥವಾ ಹನಿ ಏಪಿಯರಿ ಅಂತ ಒಂದಿರುತ್ತೆ, ಅದರಲ್ಲಿ ನಮಗೆ ಹನಿ ಜೇನ್ನೊಣದ ಬಾಕ್ಸ್ ಕೊಡ್ತಾರೆ. ಒಂದು 10 ಕೊಟ್ಟರೆ ನಾವು ಅದನ್ನ 20 ಮಾಡಿಕೊಡ್ಬೇಕು, ಆ ಥರ. ಆಮೇಲೆ NTFP ಒಂದಿರುತ್ತೆ, ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದ್ದು ಒಂದು ಇರುತ್ತೆ. ಸೊ ಡಿಫ್ರೆಂಟ್ ಕೋರ್ಸಸ್ ಇರುತ್ತೆ. ಅದರಲ್ಲಿ 6 ಮಂತ್ ನಾವು ಇನ್ವಾಲ್ವ್ ಆಗಿ ನರ್ಸರಿ ಇರುತ್ತೆ, ಗಿಡಗಳನ್ನ ಬೆಳೆಸೋದು, ಮೆಡಿಸಿನಲ್ ಗಿಡಗಳನ್ನ ಬೆಳೆಸೋದಾಗಿರ್ಬೋದು. ಸೊ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅದರಲ್ಲಿ. ಟೋಟಲ್ ಆಗಿ ಏನಂದರೆ ಆ ಲಾಸ್ಟ್ 6 ಮಂತ್ ನಮಗೇನೂ ಕೈ ಹಿಡ್ದಿಲ್ಲ. ವಿ ಡಿಂಟ್ ಗೆಟ್ ಎನಿ ಜಾಬ್ ಸಿಗಲಿಲ್ಲ, ಯಾವುದು ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ, ಪ್ರೈವೇಟ್ ಸಿಗಲಿಲ್ಲ, MSc ಮಾಡೋಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಲೈಕ್ ಎಪಿಯರಿಯನ್ನೇ ನೀನು ಪ್ರೊಫೆಷ್ನಲ್ ಆಗಿ ತೊಗೊಬೋದು, ಮೆಡಿಸಿನಲ್ ಗಾರ್ಡನ್ದು ಪ್ರೊಫೆಷ್ನಲ್ ಆಗಿ ತೊಗೊಬೋದು, ನರ್ಸರಿನೂ ನಾವು ಪ್ರೊಫೆಷ್ನಲ್ ಆಗಿ ಮಾಡೋಷ್ಟು ಕೆಪಾಸಿಟಿ ನಮಗೆ ಅವಾಗ ಬಂದಿರುತ್ತೆ. ಕರ್ನಾಟಕದಲ್ಲಿ 2 ಕಾಲೇಜ್ BSc ಫಾರೆಸ್ಟ್ರಿ ಇರುವಂತದ್ದು. ಸೊ ನೀವು ಇದ್ದ ಟೈಮಲ್ಲಿ ನಮ್ಮ ಸೌತ್ ಇಂದ ಹೋದದ್ದು ನೀವು, ಐ ಮೀನ್ ನಮ್ಮ ಕರಾವಳಿ ಪ್ರದೇಶದಿಂದ ನೀವು ಒಬ್ಬರೇ ಹೋಗಿ? ಇಲ್ಲ, ಇನ್ನೊಬ್ರು ಸುಳ್ಯದಿಂದ ಇದ್ರು, ವೃಂದಾ ಅಂತ ನನ್ನ ಕ್ಲಾಸ್ಮೇಟ್, ನಾನು ಮತ್ತೆ ಅವಳು ಇದ್ವಿ ಆಗ. ಮತ್ತೆ ಅಶ್ವಥ್ ಅಂತ ಸಂಪಾಜೆ ಒಂದು ಹುಡುಗ ಇದ್ದ. ಮತ್ತೆ ಉಳಿದವರೆಲ್ಲ ಇಡೀ ಥ್ರೂ ಔಟ್ ಕರ್ನಾಟಕದಿಂದ ಇದ್ದಾರೆ. ಅಲ್ಲಿ ಮೈಸೂರು, ಮಂಡ್ಯ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಹಾವೇರಿ, ಬಳ್ಳಾರಿ ಎಲ್ಲಾರು ಇದ್ದಾರೆ ಅಲ್ಲಿ. ಅಲ್ಲಿ ಹೋದ್ರೆ ನಮಗೆ ಹೇಗಂದ್ರೆ ಎಲ್ಲಾರು ಸಿಗ್ತಾರೆ, ಎಲ್ಲಾ ಸ್ಟೇಟ್ ಅವರು ಎಲ್ಲ ಡಿಸ್ಟ್ರಿಕ್ಟ್ ಅವರು ನಮಗೆ ಮೀಟ್ ಆಗ್ಬೋದು ನಾವು. ಅಂದ್ರೆ ಕರಾವಳಿ ಕರ್ನಾಟಕದಿಂದ ಹೋದವರು ಬಾರಿ ಕಡಿಮೆ ಅಂತ ಹೇಳ್ಬೋದು. ಯಾಕಂತ ನೀವಾಗ ಹೇಳಿದ್ರಿ UPSC ಆಗಿರ್ಬೋದು ಅಥವಾ ಇನ್ನಿತರ ಗವರ್ಮೆಂಟ್ ನೇಮಕಾತಿಗೆ ಹೋಗೋರಿಲ್ಲ ನಮ್ಮಿಂದ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಬಿಕಾಸ್ ನೀವೀಗ ಪ್ರಸ್ತುತ ಉಪ ವಲಯ ಅರಣ್ಯಾಧಿಕಾರಿಯಾಗಿದ್ದುಕೊಂಡು ನಿಮ್ಮ ಅಂಡರಲ್ಲಿ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನಾನು ಹೇಳೋದಂದ್ರೆ ಅದೇ ಒಂದು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗೋದಾಗಲಿ,
ಅಥವಾ ನಮ್ಮ ಕರಾವಳಿಯವರು ಬೇರೆ ಬೇರೆ ಇಲಾಖೆಯಲ್ಲಿ ಇದ್ದಾರೆ ಅಂತ ಅಂದಾಗ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಮ್ಮವರೇ ಯಾರಾದರೂ ಕೆಲ್ಸಕ್ಕೆ ಬಂದಾಗಲೂ ನಮಗೆ ಖುಷಿ ಆಗುತ್ತೆ. ಆಮೇಲೆ ಇಲ್ಲಿಯ ಜನ ಎಲ್ಲನೂ ಅವ್ರಿಗೆ ಗೊತ್ತಾಗುತ್ತೆ. ಸೊ ನಾನು ಹೇಳೋದು ಹೈಯರ್ ಆಫೀಸರ್ಸ್ ಆಗಲಿ ಅಥವಾ ಯಾವುದೇ ಗೌರ್ಮೆಂಟ್ ಪೋಸ್ಟಲ್ ಆಗಲಿ ಈ ಕಡೆಯವರು ಸ್ವಲ್ಪ ಜಾಸ್ತಿ ಟ್ರೈ ಮಾಡಬೇಕು ಅಂತ ಅಂದರೆ ಇಲ್ಲಿನ ಮಕ್ಕಳಿಗೆ ಎಸ್ಪೆಷಲಿ ನಾನು ಆವಾಗ ಹೇಳಿದೆ, ಇಲ್ಲಿನ ಯೂತ್ಸಿಗೆ ಅದರ ಬಗ್ಗೆ ಹೇಗೆ ಹೋಗಬೇಕು ಎನ್ನುವಂಥದ್ದು ಗೊತ್ತಿಲ್ಲ. ಸೊ ಯಾರ ಮುಖಾಂತರ ಹೋದರೆ ಅವರಿಗೆ ಹೆಲ್ಪ್ ಆಗುತ್ತೆ? ಓಕೆ, ನನ್ನ ಸಜೆಷನ್ ಏನಂದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಾ ನೀವು, ಸರ್ಕಾರಿ ಕೆಲಸ ತೊಗೊಬೇಕು ಅಥವಾ ನಾನು ಬೇರೆ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ UPSCಗೆ ಪ್ರಿಪೇರ್ ಆಗ್ತೀನಿ ಅಂದರೆ ಡಿಗ್ರಿ ಓದಬೇಕಾದ್ರೆ ಈವನ್ ಕಾಮನ್ BSc ಕ್ವಾಲಿಫಿಕೇಷನ್ ಓಕೆ ಅದಕ್ಕೆ. ಸೊ ನೀವು BSc ಫಾರೆಸ್ಟ್ರಿನೇ ಮಾಡಬೇಕು ಅಥವಾ ಏನೇ ಬೇರೆ ಏನೋ ಮಾಡಬೇಕು ಅಂತ ಇಲ್ಲ, ಡಿಗ್ರಿ ಇಸ್ ಫೈನ್, BSc ಫೈನ್, ಇಂಜಿನಿಯರಿಂಗು ಓಕೆ ಸಾಕು. ಸೊ ಅದು ಇಂಜಿನಿಯರಿಂಗ್ ಓದಬೇಕಾದ್ರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಎಕ್ಸಾಮಿಗಿಂತ ಒಂದು ವಾರ ಮುಂಚೆ ಓದ್ತೀವಿ ಅಂದ್ಕೊಳ್ಳುವ ಆ ಸಬ್ಜೆಕ್ಟಿಗೋಸ್ಕರ. ಏನು BSc ಮಾಡಬೇಕಾದ್ರೆ ಒಂದು ವಾರ ಮುಂಚೆ ಆಯಿತು, ಒಂದು 10 ದಿನ ಮುಂಚೆ ಓದುವ, ಇಲ್ಲ 1 ಮಂತ್ ಮುಂಚೆ ನಾನು ಪ್ರಿಪ್ರೇಷನ್ ಮಾಡ್ತೀನಿ, ನನಗೆ 1 ಮಂತ್ ಬೇಕು ಅನ್ನೋರು ಇನ್ನು ಉಳಿದಿದ್ದ ಟೈಮಲ್ಲಿ ಇರುತ್ತಲ್ಲ ಆವಾಗಲೇ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ಕೊಳ್ಳಿ. ತುಂಬ ಬುಕ್ಸ್ ಬರುತ್ತೆ. ಮೇಯ್ನಾಗಿ ಆ 6th to 12th NCERT ಟೆಕ್ಸ್ಟ್ ಬುಕ್ ಏನಿರುತ್ತೆ ಅದು ಬೇಸಿಕ್, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಫೌಂಡೇಶನೇ ಅದು. ಅದರಿಂದ ಮೇಲ್ಗಡೆ ಏನು ಓದ್ತೀವಿ ಅದು ಬೇರೆ ಬೇರೆ ಬುಕ್ಸ್ನ ರೆಫರ್ ಮಾಡೋದಾಗಲಿ ಅದು ನಮ್ಮ ಆಪ್ಷನ್ಸ್. ಬಟ್ 6th to 12th NCERT ಏನಿದೆ ಅದು ಬೇಸಿಕ್, ಅದನ್ನು ಒಂದು ಥರೋವಾಗಿ ಮುಗಿಸ್ಕೊಳ್ಳಿ. ಈಗ ಸೋಷಿಯಲ್ ನೆಟ್ವರ್ಕ್ ಇಟ್ಸ್ ಲೈಕ್ ವೆರಿ ಫಾಸ್ಟ್ ಅಲ್ವಾ, ಯೂಟ್ಯೂಬಲ್ಲಾಗಲಿ ಈವನ್ ಇನ್ಸ್ಟಾಗ್ರಾಮಲ್ಲೂ ಈಗ ಬಿಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಸೋರ್ಸಸ್ ಇದೆ ನಿಮಗೆ. ತುಂಬ ಅನ್ಅಕಾಡೆಮಿ ಅಂತ ಆ್ಯಪ್ಸ್ ಇದ್ದಾವೆ, ಅವ್ರದ್ದು ಯೂಟ್ಯೂಬ್ ವಿಡಿಯೋಗಳಿದ್ದಾವೆ. ಅದನ್ನೆಲ್ಲ ನೋಡಿ 3 months ನೀವೊಂದು ಅಟ್ಲೀಸ್ಟ್ ಒಂದು 20-30% ರೆಡಿಯಾಗಿದ್ದರೆ ನೆಕ್ಸ್ಟು ಒಂದು 6 month ಕೋಚಿಂಗ್ ತೊಗೊಳ್ಳಿ, ಇಲ್ಲ 3 months ಕೋಚಿಂಗ್ ತೊಗೊಳ್ಳಿ. ಕೋಚಿಂಗ್ ಸೆಂಟರಲ್ಲಿ ನಾವು ಹೋಗೋ ದಾರಿಗೆ ಯಾವ ಥರ ಪ್ರಿಪ್ರೇಷನ್ ಆಗಬೇಕು, ಟೆಸ್ಟ್ ಸೀರೀಸ್ ತೊಗೊಳ್ಳೋದಾಗಲಿ ಅವ್ರು ಹೇಳೋದು, ಅಥವಾ ಸಬ್ಜೆಕ್ಟ್ ಯಾವ ಥರ ಓದಬೇಕು, ಯಾವ ಥರ ನೆನ್ಪಿಟ್ಕೊಬೇಕು, ಇದನ್ನೆಲ್ಲ ಹೇಳ್ಕೊಡ್ತಾರೆ. ಸೊ ನೀವು ಈ 30% ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಿಮಗೆ 70% ಪ್ರಿಪ್ರೇಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿಗೆ 100%. ಆ್ಯಂಡ್ ಅದಾದಮೇಲೆ ಒಂಥರ ತಪಸ್ ಥರ 1-2 ವರ್ಷ ಕೂತ್ಕೊಂಡು 3 years ಕೂತ್ಕೊಂಡು ಓದಬೇಕು. ಕರೆಕ್ಟಾಗಿ ಓದ್ಬಿಟ್ರೆ ಕ್ಲಿಕ್ ಆಗ್ತಾರೆ. ಓಕೆ, ವೆರಿ ನೈಸ್. ನಿಮ್ಮ ಅನುಭವಗಳನ್ನು ಕೇಳ್ತಾ ಇದ್ರೆ ಇನ್ನಷ್ಟು ತಿಳ್ಕೊಳ್ಳುವ. ಬಿಕಾಸ್ ನಮ್ಮ ಇಲ್ಲಿನ ಮಕ್ಕಳಿಗೆ ಆಗಿರ್ಬೋದು, ಕರಾವಳಿಯ ಮಕ್ಕಳಿಗೆ ಆಗಿರ್ಬೋದು, ಯೂತ್ಸಿಗೆ ಆಗಿರ್ಬೋದು, ಯಾರಿಗೂ ಇಂಥ ಅವಕಾಶಗಳು ಸಿಗ್ತಾ ಇಲ್ಲ. ಬಿಕಾಸ್ ಅವ್ರು ಹೋಗ್ತಾ ಇಲ್ಲ, ಅವರಿಗೆ ಸಜೆಸ್ಟ್ ಮಾಡೋರು ಯಾರು ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ಒಂದು ಒಳ್ಳೆಯ ಮೆಸೇಜ್ ಕೊಟ್ರಿ, ಇನ್ನು ಮುಂದೆ ಬರೋವರಿಗೆ UPSC ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬ ಖುಷಿ ಆಯಿತು. ಅಷ್ಟೇ ಅಲ್ಲದೆ ಈ ಫಾರೆಸ್ಟ್ರಿ, ನಿಮ್ಮ ಈ ಜಾಬ್ ಇದೆಲ್ಲವನ್ನು ಬಿಟ್ಟು ನಿಮ್ಮದು ಪರ್ಟಿಕ್ಯುಲರ್ ಅಂತ ಆಕ್ಟಿವಿಟೀಸ್ ಇರ್ತದೆ. ಸೊ ಏನು ಆಕ್ಟಿವಿಟಿ ಮಾಡ್ತೀರಿ? ಆಕ್ಟಿವಿಟಿ ಅಂತ ಅಂದರೆ ನಾನು ಬ್ಯಾಡ್ಮಿಂಟನ್ ಆಡ್ತೀನಿ. ಈಗ ಬ್ಯಾಡ್ಮಿಂಟನ್ ಆಡೋದು. ಆ್ಯಂಡ್ ಅದರ್ವೈಸ್ ನಾನು ಅಂದರೆ ನಂದು ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಜೊತೆ, ನನ್ನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಕೆಲವ್ರಿಗೋಸ್ಕರ, ಸೊ ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದು. ಅಂದರೆ ನಾವು ಅಂದರೆ ಮೇಯ್ನಾಗಿ ಟ್ರೆಕ್ಕಿಂಗ್ ಹೋಗೋದು, ಯಾರೂ ಹೋಗದೇ ಇರೋವಂಥ ಫಾಲ್ಸ್ಗಳಿಗೆ ಹೋಗೋದು. ಸೊ ಬಿಕಾಸ್ ವಿ ಆರ್ ಇನ್ ಡಿಪಾರ್ಟ್ಮೆಂಟ್, ವಿಲ್ ಹ್ಯಾವ್ ಪರ್ಮಿಷನ್, ನಮಗೆ ಪರ್ಮಿಷನ್ ಸಿಗುತ್ತೆ. ಸೊ ಆ ಥರ ಫಾಲ್ಸಿಗೆ ಹೋಗೋದು, ಮೇಯ್ನಾಗಿ ಟ್ರೆಕ್ಕಿಂಗ್, ಫಾಲ್ಸ್ ಆ್ಯಂಡ್ ಬ್ಯಾಡ್ಮಿಂಟನ್ ಆಡ್ತೀನಿ. ವೆರಿ ನೈಸ್. ನೀವು ಒಂಥರ ಫುಲ್ ಆಫ್ ಪ್ಯಾಕೇಜ್ ಅಂತ ತಿಳ್ಕೊಳ್ಳೋದು. ಬಿಕಾಸ್ ಒಂದು ಕಡು ಬಡತನ ಕುಟುಂಬ, ನಾನು ಎಸ್ಪೆಷಲಿ ಇದನ್ನು ಮೆನ್ಷನ್ ಮಾಡ್ತೇನೆ. ಬಿಕಾಸ್ ಇಂತಹ ಮಕ್ಕಳನ್ನು ಇನ್ನು ಮುಂದೆ ಮೇಲಕ್ಕೆ ತರಬೇಕಾಗಿರೋದು ನಾವು, ಯಾಕಂತ ಹೇಳಿದ್ರೆ ನಮ್ಮ ಮೂಲಕ ಅವರು ಬೆಳಿಬೇಕು. ಆಮೇಲೆ ಅದೇ ಯಾವ ಪ್ರೊಫೆಷನಲ್ ಇರೋ ಮಕ್ಕಳು ಕೂಡ ನಮ್ಮಪ್ಪ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮಪ್ಪ ಡೈಲಿ ವೇಜಸ್ ಕೆಲಸ ಹೋಗ್ತಾರೆ, ಅಥವಾ ನಮ್ಮಪ್ಪ ಗುಡಿಸ್ತಾರೆ, ಮುನ್ಸಿಪಾಲಿಟಿಯಲ್ಲಿ ಗುಡಿಸ್ತಾರೆ, ಅದ್ಯಾವುದು ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ನಮಗೇನೋ ನಾವು ಓದಬೇಕು, ಚೆನ್ನಾಗಿ ಓದ್ಬೇಕು, ಮುಂದೆ ಬರಬೇಕು, ಅದೊಂದೇ ಹೇಳೋದು ನಾನು. ಬಿಕಾಸ್ ನಾನು ಮೇಸ್ತ್ರಿ ಮಗಳು ಅಂತ ಹೇಳಿಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಮ್ಮಪ್ಪ ಕಟ್ಟಿರೋ ಪ್ರತಿಯೊಂದು ಕಲ್ಲಿನ ಶ್ರಮನೇ ಇವಾಗ ನಾನಿಲ್ಲಿ ಕೂತಿದ್ದೀನಿ. ಹೌದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಮ್ಮಪ್ಪ ಅಮ್ಮ ಏನು ಪ್ರೊಫೆಷನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ, ನಾವು
ಅವ್ರನ್ನ ಎಷ್ಟು ಆ ಪ್ರೊಫೆಷನಲ್ಲಿ ಇದ್ಕೊಂಡು ಅವರೆಷ್ಟು ಪ್ರೌಡ್ ಫೀಲ್ ಮಾಡ್ಕೊತಾರೆ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ವೆರಿ ನೈಸ್. ಭಾಳ ಖುಷಿ ಆಯಿತು. ಮತ್ತು ನೀವು ಈಗ ಅರಣ್ಯ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಸಣ್ಣ ಪ್ರಾಯದಲ್ಲಿ ಒಂದು ಉನ್ನತ ಸ್ಥಾನವನ್ನು ಏರಿದಿರಿ. ಇನ್ನು ಮುಂದೆಯೂ ಇನ್ನಷ್ಟು ಸಾಧನೆಯನ್ನು ಮಾಡಿ ಅಂತ ನಾವು ನಿಮ್ಮನ್ನು ಹಾರೈಸ್ತಾ ಇದ್ದೇವೆ. ಸ್ಪಂದನ ವಾಹಿನಿಯ ಪರವಾಗಿ ನಾವು ಶುಭ ಹಾರೈಸ್ತೇವೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ನಿಮ್ಮ ಪೋಸ್ಟಿಂಗ್ ಆದದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೊಡನೆ ಈ ವಾರ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆಯಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದರು, ವಿಶೇಷ ಪ್ರತಿಭೆ ಇದ್ದರು. ಯಾರೂ ಮಾಡಿರದಂತಹ ಒಂದು ಸಾಧನೆಯನ್ನು ಮಾಡಿದಂತಹ ನಮ್ಮೂರಿನ ಕರಾವಳಿಯ ಪ್ರತಿಭೆ ಹಸ್ತಾ ಶೆಟ್ಟಿ ಅವರಿದ್ದರು. ಅರಣ್ಯಾಧಿಕಾರಿಯಾಗಿ ಉಪವಲಯ ಅರಣ್ಯಾಧಿಕಾರಿ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೇಮಕಾತಿಗೊಂಡಿರುವಂತಹ ಒಬ್ಬ ಸಣ್ಣ ಪ್ರಾಯದಲ್ಲೇ ಸಾಧನೆ ಮಾಡಿದಂತಹ ಪ್ರತಿಭೆ ಹಸ್ತಾ ಶೆಟ್ಟಿ ಅವರಿದ್ದರು. ಇದೇ ರೀತಿ ಪ್ರತಿ ವಾರವೂ ನಾವು ಒಬ್ಬೊಬ್ಬ ಏನು ಕಲಾವಿದರನ್ನು ಅಥವಾ ಯಾವುದೇ ರೀತಿಯಲ್ಲಿ ಸಾಧನೆ ಮಾಡಿದಂತಹ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.